ಸ್ನೇಹಿತರೆ, ಇದೇ ನವರಾತ್ರಿಗೆ ನಮ್ಮ ಕರಾವಳಿಯ ಆಡು ಭಾಷೆಗಳಲ್ಲಿ ಮಾರ್ನಮಿ ಅಂತ ಹೆಸರಿಸುವುದುಂಟು. ಕರಾವಳಿ ಅಥವಾ ಈ ಮಾರ್ನಮಿ ಅಂತ ಹೇಳಿದ ಹೆಸರು ಕೇಳಿದ ಕೂಡಲೇ ನಿಮ್ಗೆ ನೆನಪಾಗುವಂತದ್ದು ಅದು ಹುಲಿ ಕುಣಿತ. ನಾವೇನು ಇಂಗ್ಲಿಷ್ ಅಲ್ಲಿ ಗ್ರ್ಯಾಂಡ್ ಆಗಿ ಹೇಳ್ತೀವಲ್ಲ, ಟೈಗರ್ ಡ್ಯಾನ್ಸ್. ಅದೇ ಹುಲಿ ಕುಣಿತದ ಟಾಸೆಯ ಸದ್ದು ಕೇಳಿದ ತಕ್ಷಣ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಮನಸ್ಸಿನಲ್ಲೇ ಹೆಜ್ಜೆ ಹಾಕೋರುಂಟು. ಹಾಗಾದ್ರೆ ಇಷ್ಟೊಂದು ಫೇಮಸ್ ಆಗಿರೋ ಹುಲಿ ಕುಣಿತದ ಬಗ್ಗೆ, ಅದು ಕೂಡ ಕರಾವಳಿಯವರಾದ ನಾವು ಒಂದಿಷ್ಟು ವಿಷಯಗಳನ್ನು, ಒಂದಿಷ್ಟು ಹಿನ್ನೆಲೆಯನ್ನು ತಿಳ್ಕೊಳ್ಳೋದಿದ್ರೆ ಹೇಗೆ? ಸೊ ಬನ್ನಿ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಮ್ಯಕ್ ಜೈನ್. ನವರಾತ್ರಿ ಬಂತು ಅಂತ ಹೇಳಿದ್ರೆ ಸಾಕು, ಅವಿಭಜಿತ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಕುಂದಾಪುರ, ಕಾರ್ಕಳ, ಮೂಡುಬಿದ್ರೆ ಈ ಒಂದಿಷ್ಟು ಪರಿಸರಗಳ ಬೀದಿಗಳಲ್ಲಿ ನವರಾತ್ರಿ ಎಂದು ಖಂಡಿತವಾಗ್ಲೂ ಕೂಡ ಹುಲಿ ವೇಷಧಾರಿಗಳು ಬೀದಿಗಿಳಿದಿರ್ತಾರೆ. ಸ್ನೇಹಿತರೆ, ಕೇವಲ ಕರಾವಳಿಯ ಭಾಗಗಳಿಗೆ ಸೀಮಿತವಾಗಿದ್ದಂತಹ ಈ ಹುಲಿ ಕುಣಿತ ಈಗ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ. ಸ್ನೇಹಿತರೆ, ಅಷ್ಟಕ್ಕೂ ಇತ್ತೀಚಿನ ದಿನಗಳಲ್ಲಿ ಕೇವಲ ಮನರಂಜನೆಗಾಗಿ ಮಾಡ್ತಾ ಇರುವಂತಹ ಈ ಹುಲಿ ವೇಷಕ್ಕೂ ಅದೊಂದು ದೈವಿಕ ಐತಿಹಾಸವಿದೆ. ಸ್ನೇಹಿತರೆ, ಈ ಹುಲಿ ವೇಷ ಹೇಗೆ ಹುಟ್ಟಿತು ಅನ್ನೋದಕ್ಕೆ ತುಳುನಾಡಿನಲ್ಲಿ ಒಂದಿಷ್ಟು ಕಥೆಗಳು ಬೆಳಕನ್ನು ಚೆಲ್ಲುತ್ತವೆ. ಅವುಗಳಲ್ಲಿ ಈ ಕತೆ ಕೂಡ ಒಂದು. ಸ್ನೇಹಿತರೆ, ಮಂಗಳೂರಿನಲ್ಲಿ ಮಂಗಳಾದೇವಿಯ ಹೆಸರನ್ನು ನೀವು ಖಂಡಿತವಾಗ್ಲೂ ಕೇಳಿರ್ತೀರಾ. ಈ ಕತೆ ಒಂದಿಷ್ಟು ವರ್ಷಗಳ ಹಿಂದಿನ ಕತೆ. ಅಂದ್ರೆ ಇದು ಜನಪದವಾಗಿ ಬಾಯಿಯಿಂದ ಬಾಯಿಗೆ ಬಂದಂತಹ ಕತೆ. ಸ್ನೇಹಿತರೆ, ಮಂಗಳೂರಿನ ಆಸುಪಾಸಿನಲ್ಲಿ ಇದ್ದಂತಹ ಒಬ್ಬಳು ತಾಯಿ ತನ್ನ ಮಗುವಿಗೆ ಚರ್ಮದ ಕಾಯಿಲೆ ಇರುತ್ತೆ. ಚರ್ಮದ ಕಾಯಿಲೆಯ ನಿವಾರಣೆಗಾಗಿ ಸಾಕಷ್ಟು ವೈದ್ಯರ ಬಳಿ ಅಲೆದಾಡಿದಾಗಲೂ ಕೂಡ ಆ ಚರ್ಮದ ಕಾಯಿಲೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಹಾಗಾಗಿ ಆ ತಾಯಿ ಮಂಗಳಾದೇವಿಯ ಬಳಿ ಬಂದು, ತಾಯಿ, ನನ್ನ ಮಗುವಿಗೆ ಚರ್ಮದ ಕಾಯಿಲೆ ಇದೆ, ನಡೆದಾಡಲು ಸರಿಯಾಗಿ ಆಗ್ತಿಲ್ಲ. ಈ ಚರ್ಮದ ಕಾಯಿಲೆ ವಾಸಿಯಾದ್ರೆ ಖಂಡಿತವಾಗ್ಲೂ ಕೂಡ ಹುಲಿ ವೇಷವನ್ನು ಹಾಕಿ ಹರಕೆಯನ್ನು ತೀರಿಸ್ತೇನೆ ಅಂತ ಹೇಳಿ ಆ ತಾಯಿ ಹರಕೆಯನ್ನು ಹೊತ್ಕೊಳ್ತಾಳಂತೆ. ಅದಾದ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಮಗುವಿನ ಕಾಯಿಲೆ ಕಡಿಮೆಯಾಗುತ್ತೆ. ನಂತರದ ದಿನಗಳಲ್ಲಿ ತಾಯಿ ಆ ಮಗುವಿಗೆ ಹುಲಿ ವೇಷವನ್ನು ಹಾಕಿಸಿ ಅಲ್ಲಿ ಕುಣಿಸ್ತಾಳಂತೆ. ಅಂದ್ರೆ ಇದರ ನಂತರದ ದಿನಗಳಲ್ಲಿ ಹುಲಿ ವೇಷದ ಹರಕೆ ಹೇಳುವವರ ಸಂಖ್ಯೆ ಕೂಡ ಹೆಚ್ಚಾಯಿತು. ಹಾಗೂ ಈ ಶಕ್ತಿಯ ಪವಾಡ ತುಳುನಾಡಿನ ಜನರಲ್ಲಿ ಜನಮಾನಸವಾಗಿದೆ. ಸ್ನೇಹಿತರೆ, ಅದರಂತೆ ಈಗಲೂ ಕೂಡ ಮಕ್ಕಳಿಗೆ ಏನಾದ್ರೂ ಆರೋಗ್ಯ ಸಂಬಂಧಿತ ಅಥವಾ ಇನ್ನಿತರ ಕಾಯಿಲೆಗಳು ಕಂಡು ಬಂದಲ್ಲಿ ದೇವಿಗೆ ಹುಲಿ ವೇಷವನ್ನು ಹಾಕಿ ಒಪ್ಪಿಸ್ತೇನೆ ಅಂತ ಹರಕೆ ಹೇಳುವ ಸಂಪ್ರದಾಯ ಈಗಲೂ ಕೂಡ ನೋಡ್ಕೊಂಡು ಬಂದಿದೆ. ಸ್ನೇಹಿತರೆ, ಈ ಹುಲಿ ಕುಣಿತದಲ್ಲಿ ಕುಣಿತದ ಜೊತೆಗೆ ಬಣ್ಣಗಾರಿಕೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ಈ ಬಣ್ಣದ ಹುಲಿಗಳ ಬಗೆಗಳಲ್ಲಿ ಚಿಟ್ಟೆಪಿಲಿ, ಪಟ್ಟೆಪಿಲಿ, ಬಂಗಾರ ಪಿಲಿ ಹಾಗೂ ಕರಿಪಿಲಿಗಳೆಂಬ ಒಂದಿಷ್ಟು ವಿಂಗಡಣೆಗಳು ಕೂಡ ಇದರಲ್ಲಿ ನಮಗೆ ಕಾಣ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಕರಾವಳಿಯಲ್ಲಂತೂ ನಾಗಾರಾಧನೆ, ದೈವಾರಾಧನೆ ಹಾಗೂ ದೇವರ ಆರಾಧನೆಗೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿರುವಂತಹ ನಾಡು. ಹೀಗಿರುವ ಕರಾವಳಿಯನ್ನು ನೀವು ಒಂದು ಸುತ್ತ ಹಾಕೊಂಡು ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ ಒಂದಿಷ್ಟು ಭಾಗಗಳಲ್ಲಿ ಹಲವಾರು ದೇವಿಯ ದೇವಸ್ಥಾನಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲಿಯೂ ಕೂಡ ದುರ್ಗಾ ದೇವಿಯ ದೇವಸ್ಥಾನಗಳದ್ದೇ ಸಿಂಹಪಾಲು ನಮ್ಮಲ್ಲಿ. ಕಟೀಲು, ಬಪ್ಪನಾಡು, ಮಲ್ಲ, ಪೊಳಲಿ, ಕೊಲ್ಲೂರು, ಮಂಗಳೂರು, ಅಂಬಲಪಾಡಿ ಒಂದಿಷ್ಟು ಪ್ರಮುಖ ಶಕ್ತಿ ಕೇಂದ್ರಗಳು ಅಂತ ಅನಿಸಿಕೊಂಡಿವೆ. ಸ್ನೇಹಿತರೆ, ಅಷ್ಟಕ್ಕೂ ಹುಲಿ ವೇಷ ಹಾಕಿಕೊಂಡೆ ಯಾಕೆ ಕುಣಿತಾರೆ? ಯಾಕೆ ಅಂತ ಹೇಳಿದ್ರೆ, ದುರ್ಗಾ ದೇವಿಗೆ ಗೌರವವನ್ನು ಸಲ್ಲಿಸುವ ಉದ್ದೇಶದಿಂದ ಒಂದು ಪ್ರಕಾರದಲ್ಲಿ ಹುಲಿ ವೇಷವನ್ನು ಮಾಡಲಾಗುತ್ತೆ. ಆದಾಗಿಯೂ ಹುಲಿ ವೇಷದಿಂದಲೇ ಯಾಕೆ ನರ್ತಿಸ್ತಾರೆ ಅಂತ ಹೇಳಿದ್ರೆ, ದುರ್ಗಾ ದೇವಿಯ ವಾಹನ ಈ ಹುಲಿ. ದುರ್ಗಾ ದೇವಿ ತನ್ನ ಆಕ್ರಮಣಕಾರಿ ನಿಲುವಿನಿಂದಾಗಿ ದುಷ್ಟರ ವಧೆಗಾಗಿ ಹೆಸರುವಾಸಿಯಾದವಳು. ದುರ್ಗಾ ದೇವಿಯು ದುಷ್ಟ ಶಕ್ತಿಗಳನ್ನು ತನ್ನ ಭಕ್ತರಿಂದ ದೂರವಿಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಅದೇ ರೀತಿ ದುಷ್ಟರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡುವ ಸಲುವಾಗಿ ಈ ಹುಲಿ ವೇಷದ ಆಚರಣೆ ಮುನ್ನೆಲೆಗೆ ಬರುತ್ತೆ. ಸ್ನೇಹಿತರೆ, ಈ ಹುಲಿ ವೇಷಧಾರಿಗಳನ್ನು ನೀವು ಯಾವ ಸಂದರ್ಭಗಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ, ಪ್ರಾಮುಖ್ಯವಾಗಿ ಕರಾವಳಿಗಳಲ್ಲಿ ಒಂದಿಷ್ಟು ನವರಾತ್ರಿಯ ಆರಂಭದ ದಿನದಿಂದ ಹಿಡಿದು ವಿಜಯದಶಮಿವರೆಗೆ ಹುಲಿ ವೇಷಧಾರಿಗಳು
ರಸ್ತೆಗಿಳಿತಾರೆ. ಅಂದ್ರೆ ನವರಾತ್ರಿಯ ಮೊದಲ ದಿನದಿಂದ ವೇಷ ತೊಡಲಿಕ್ಕೆ ಆರಂಭವಾಗಿ ವಿಜಯದಶಮಿಯಂದು ಅವರು ಇಚ್ಛಿಸಿದಂತಹ ದೇವಸ್ಥಾನಗಳಲ್ಲಿ ಆ ವೇಷವನ್ನು ಬಿಚ್ಚಿಟ್ಟು ಒಂದಿಷ್ಟು ಹರಕೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಅದೇ ದೇವಸ್ಥಾನದಲ್ಲಿ ತಮ್ಮ ವೇಷ ಕಳಚುವುದುಂಟು. ಸ್ನೇಹಿತರೆ, ಹಿಂದಿನ ದಿನಗಳಲ್ಲಿ ಇದೊಂದು ಸಂಸ್ಕೃತಿಯ ಆಧಾರವಾಗಿತ್ತು ಈ ಹುಲಿ ಕುಣಿತ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದಿಷ್ಟು ಆಚರಣೆಗಳು ಮನೋರಂಜನೆಗೆ ಸೀಮಿತವಾಗಿದೆ. ಅದು ಸರಿಯೋ ತಪ್ಪೋ ಅನ್ನುವುದು ನಿಮ್ಗೆ ಬಿಟ್ಟಂತಹ ವಿಚಾರ. ಸ್ನೇಹಿತರೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಈ ಹುಲಿ ವೇಷಧಾರಣೆಯನ್ನು ಮಾಡ್ತಾರೆ. ಆದ್ರೆ ಬಹುತೇಕವಾಗಿ ಮಧ್ಯಮ ವಯಸ್ಸಿನ ಯುವಕರು, ಅಂದ್ರೆ 18 ವರ್ಷ ಮೇಲ್ಪಟ್ಟ ಹಾಗೂ 28-30 ಒಳಗಿನ ವಯಸ್ಸಿನ ಯುವಕರು ಈ ಒಂದು ಹುಲಿ ವೇಷವನ್ನು ಹಾಕುವುದುಂಟು. ಸ್ನೇಹಿತರೆ, ಇದು ನಮ್ಗೆ ಮೇಲ್ನೋಟಕ್ಕೆ ಮನರಂಜನೆಯಾಗಿ ಕಂಡ್ರೂ ಕೂಡ ಇದು ಆರಂಭವಾದದ್ದು ಆರಾಧನೆಯ ರೂಪದಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹುಲಿ ವೇಷ ಅನ್ನೋದು ಕೇವಲ ನವರಾತ್ರಿಗೆ ಮಾತ್ರ ಸೀಮಿತವಾಗಿದೆ. ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿಯಂತಹ ಮೊದಲಾದ ಹಬ್ಬಗಳಲ್ಲಿ ಇದರ ಪ್ರದರ್ಶನ ಮಾಡಿ ಇದರ ಕಂಪನ್ನು ಹೊರಸೂಸುವುದುಂಟು. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ಪುತ್ತೂರು, ಮಂಗಳೂರು, ಉಡುಪಿ ಈ ಒಂದಿಷ್ಟು ಭಾಗಗಳಲ್ಲಿ ಪಿಲಿಪರ್ಬ, ಪಿಲಿರಂಗ್ ಎಂಬ ಇತ್ಯಾದಿ ಹೆಸರುಗಳ ಮೂಲಕ ಈ ಹುಲಿ ವೇಷದ ಕಂಪನ್ನು ರಾಜ್ಯದ ಉದ್ದಗಲಕ್ಕೂ ಚಾಚಲಿಕ್ಕೆ ಒಂದಿಷ್ಟು ಕಾರ್ಯಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇದು ಪ್ರಶಂಸನೀಯವೂ ಕೂಡ. ಸ್ನೇಹಿತರೆ, ಅದೇನೇ ಆಗ್ಲಿ, ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಒಂದು ಆಧುನಿಕತೆಯ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈ ಹುಲಿ ವೇಷದ ಒಂದು ಪದ್ಧತಿ, ಸಂಪ್ರದಾಯ ಕೂಡ ಒಂದಿಷ್ಟು ಆಧುನಿಕತೆಗೆ ತೆರಳ್ತಾ ಇದೆ. ಕೇವಲ ಟಾಸೆಯ ಪೆಟ್ಟಿಗೆ ಕುಣಿತಿದ್ದಂತಹ ಹುಲಿಗಳು ಇತ್ತೀಚಿನ ದಿನಗಳಲ್ಲಿ ಖೇದಕವೆಂಬಂತೆ ಅನ್ಯ ಭಾಷೆಯ ಅಥವಾ ಯಾವುದೋ ಭಾಷೆಯ ಡಿಜೆ ಸಾಂಗ್ಗಳಿಗೂ ಕೂಡ ಹೆಜ್ಜೆ ಹಾಕಲಿಕ್ಕೆ ಆರಂಭವನ್ನು ಮಾಡಿದ್ದಾರೆ. ಇದು ಸರಿಯೋ ತಪ್ಪೋ ಅನ್ನೋದು ನಿಮ್ಮ ಮುಂದೆ ಈ ವಿಚಾರವನ್ನು ಇಡ್ತಾ, ಸ್ನೇಹಿತರೆ, ನಮ್ಮೂರಿನ, ನಮ್ಮ ನಾಡಿನ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನು ರಕ್ಷಿಸುವವರು ನಾವು ನೀವುಗಳಾಗೋಣ ಅನ್ನೋ ವಿಚಾರದೊಂದಿಗೆ ಮತ್ತೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಾನೆಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.